ಮಂಗಳೂರಿನ ಶಕ್ತಿನಗರದಲ್ಲಿರುವ ಸಾನ್ನಿಧ್ಯ ವಸತಿಯುತ ಶಾಲೆಯಲ್ಲಿ ಸಂಭ್ರಮದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದರು. ಇನ್ನು ಮಕ್ಕಳಿಂದ ವಿವಿಧ ಮನೋರಂಜನಾ ಕಾರ್ಯಕ್ರಮವೂ ಜರುಗಿತು. ಸಾನ್ನಿಧ್ಯ ವಸತಿಯುತ ಶಾಲೆಯ ಮಕ್ಕಳಿಗಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಯೋಜಿಸಿದ್ದು, ಮಕ್ಕಳು ಈ ಸಂಭ್ರಮದಲ್ಲಿ ಪಾಲ್ಗೊಂಡು ಖುಷಿಪಟ್ಟರು. ಇನ್ನು ಮಂಗಳೂರಿನ ಕುಲಶೇಖರದ ಹೋಲಿ ಕ್ರಾಸ್ ಚರ್ಚಿನ ಪ್ಯಾರಿಸ್ ಪ್ರಿಸ್ಟ್ ರೆವರೆಂಡ್ ಫಾದರ್ ಕ್ಲಿಫರ್ಡ್ ಫರ್ನಾಂಡಿಸ್ ಅವರು ಆಶೀರ್ವಚನವನ್ನ ನೀಡಿದರು. ಅವರು ಹುಟ್ಟುವುದು, ಆಮೇಲೆ ಅವರು ಬಾಲಕರಾಗಿ ಬೆಳೆಯುವುದು, ಮುಂದಕ್ಕೆ ಹೋಗೋದು, ಇದು ಇಡೀ ವರ್ಷದಲ್ಲಿ ಅವರ ಇಡೀ ಜೀವನವನ್ನು ನಾವು ಧ್ಯಾನಿಸಿ ಪವಿತ್ರ ಬೈಬಲ್ ಇರುವಂತಹ ವಿವಿಧ ಭಾಗಗಳನ್ನು ಪ್ರತಿ ಭಾನುವಾರ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದು ಮಧ್ಯಕ್ಕೆ ಬರುವಾಗ ಏಪ್ರಿಲ್ ತಿಂಗಳು ಬರುವಾಗ ಅವರ ಕಷ್ಟ ಯಾತನೆ ಅದನ್ನು ನಾವು ಧ್ಯಾನಿಸುತ್ತೇವೆ ಮತ್ತು ಪುನರುತ್ಥಾನ, ಮತ್ತೆ ಅದು ಮುಂದಕ್ಕೆ ಹೋಗಿ ಆಗಿ ಮಗದೊಮ್ಮೆ ನವೆಂಬರ್ ಲಾಸ್ಟಿಗೆ ಆ ಧಾರ್ಮಿಕ ವರ್ಷ ಆಚರಣೆ ಮುಗಿದು ಪುನಃ ಹೊಸ ವರ್ಷವನ್ನು ಆರಂಭಿಸೋದು. ಇದು ವರ್ಷ ಪ್ರತಿ ನಾವು ಮಾಡುವಂಥ ಕಾರ್ಯಕ್ರಮ. ಅದರ ಈ ಒಂದು ಯೇಸುವಿನ ಜನ್ಮವನ್ನು ಈಗ ಆಚರಣೆ ಮಾಡ್ತಾ ಇದ್ದೇವೆ, ನಾವು ಕಾಣಿಕೆ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಂಗಳೂರು ವಿಶ್ವವಿದ್ಯಾನಿಲಯದ ಮಂಗಳ ಗಂಗೋತ್ರಿಯ ಪ್ರೊಫೆಸರ್ ಬಿಕೆ ಸರೋಜಿನಿಯವರು ಮಾತನಾಡಿ ಎಲ್ಲ ಮಕ್ಕಳಿಗೂ ಕ್ರಿಸ್ಮಸ್ ಹಬ್ಬದ ಶುಭವನ್ನ ಕೋರಿದ್ರು. ಎಲ್ಲ ರೀತಿಯಲ್ಲಿ ಎಲ್ಲ ಒಬ್ಬ ಟೀಚರ್ ಯಾಕಾದೆ ಅಂತ ನೀವು ಕೇಳ್ಬೋದು. ಎಲ್ಲರೂ ಕೇಳ್ತಾರೆ ನಿನ್ನ ಗುರಿ ಏನು ಅಂತ. ಬಹುಶಃ ಸಣ್ಣ ಪ್ರಾಯದಿಂದ ನಾನು ಟೀಚರ್ ಆಗ್ಬೇಕಂತಲೇ ಬಯಸಿದ್ದೆ. ಯಾಕೆ ಅಂತ ಯಾರಾದರೂ ಕೇಳ್ಬೋದು. ಯಾವುದೇ ಕೆಲಸವನ್ನು ನಾವು ತನ್ಮಯತೆಯಿಂದ ಮಾಡಿದಾಗ ನಮಗೊಂದು ಖುಷಿ ಕೊಡುತ್ತೆ. ಜೀವನದ ಯಾವಾಗಲೂ ಎಲ್ಲರೂ ನಮ್ಮ ಹತ್ರ ಕೇಳ್ತಾರೆ ನಿನ್ನ ಜೀವನದ ಧ್ಯೇಯ ಏನು ಅಂತ. ಏನೇನೋ ಹೇಳ್ತಾರೆ ಎಲ್ಲರೂ. ಜೀವನದ ನಿಜವಾದ ಧ್ಯೇಯ ಸಂತೋಷವಾಗಿರೋದು ಅಂತ ನಾವು ಸಂತೋಷವಾಗಿರಬೇಕು ಅಂತ ಬಯಸ್ತೇವೆ. ಹಾಗೆಯೇ ಮಕ್ಕಳೊಡನೆ ಇರುವಾಗ, ಮಕ್ಕಳ ಜೊತೆಯಲ್ಲಿ ನಾವು ಹಂಚಿಕೊಂಡಿರುವಾಗ ನಮ್ಮ ಸಮಯವನ್ನು ಅತ್ಯಂತ ಖುಷಿಯಲ್ಲಿರ್ತೇವೆ. ಈ ವೇಳೆ ಮಾತನಾಡಿದ ಸಾನ್ನಿಧ್ಯ ವಸತಿಯುತ ಶಾಲೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು ಈ ಹಬ್ಬವು ಮಕ್ಕಳಿಗೆ ಒಳ್ಳೆಯ ವಿಚಾರವನ್ನ ಕೊಡುವ ಹಬ್ಬವಾಗಿದೆ ಎಂದು ಹೇಳಿದರು. ಈ ಸಾನ್ನಿಧ್ಯವನ್ನ ಒಂದು ಮುನ್ನಡೆಸಿಕೊಂಡು ಬರ್ತಾ ಇದ್ದೇವೆ. ದಿವಸಕ್ಕೆ ಒಂದೊಂದು ಕರೆ ಬರ್ತಾನೆ ಇರ್ತದೆ. ನನ್ನದೊಂದು ಮಗು ಇದೆ, ನಿನ್ನ ಧರ್ಮಸ್ಥಳಕ್ಕೆ ಹೋಗಿದ್ದೆವು. ಧರ್ಮಸ್ಥಳದಲ್ಲಿ ಕೂಡ ನಾವು ವೀರೇಂದ್ರ ಹೆಗ್ಡೆ ಅವರ ಹತ್ರ ಮಾತಾಡಿ ಹೊರಗೆ ಬರಬೇಕಾದ್ರೆ ಅವರ ಹತ್ರ ಮಾತಾಡಲಿಕ್ಕೆ ಬಂದ ಯಾವುದೋ ಒಂದು ಫ್ಯಾಮಿಲಿಯನ್ನ ನಮ್ಮನ್ನ ಕರೆದು ಈ ಮಗುವನ್ನು ಸ್ವಲ್ಪ ನೋಡಿ ಅಂತೇಳಿ ಎಲ್ಲ ಕಡೆಗಳು ಪ್ರತಿ ಮನೆ ಬಡವ ಮಲ್ಲಿಗ ಎಂಬ ಭೇದ ಇಲ್ಲ, ಶ್ರೀಮಂತ ಬಡವ ಎಂಬ ಭೇದ ಇಲ್ಲ, ಅಕ್ಷರಸ್ಥ ಎಂಬ ಭೇದ ಇಲ್ಲದೆ ಎಲ್ಲ ಕಡೆಗಳಲ್ಲಿ. ಆದರೆ ಈ ಮಕ್ಕಳನ್ನ ಈ ಸಾನ್ನಿಧ್ಯದಲ್ಲಿ ಸಂಖ್ಯೆ ಅಲ್ಲ ಸದಸ್ಯನಂತೆ ನೋಡಿಕೊಂಡು ಅವರಿಗೆ ತರಬೇತಿ ಮಾಡಿಕೊಂಡು ಅವರನ್ನ ಮುಖ್ಯವಾಹಿನಿಗೆ ತರತಕ್ಕ ಒಂದು ಶ್ರಮ ಕೆಲಸ ಮಾಡ್ತಾ ಇದ್ದೇವೆ. ಇನ್ನು ಮಕ್ಕಳಿಂದ ಮನೋರಂಜನಾ ಕಾರ್ಯಕ್ರಮಗಳು ನಡೆದವು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಪ್ರಮಾಣ ಪತ್ರ ಮತ್ತು ಬಹುಮಾನ ವಿತರಿಸಲಾಯಿತು. ಈ ವೇಳೆಯಲ್ಲಿ ಮುಸ್ಲಿಂ ಸೆಂಟ್ರಲ್ ಅಸೋಸಿಯೇಷನ್ ಕತಾರ್ನ ಅಡ್ವೈಸರ್ ಕಮಿಟಿಯ ಚೇರ್ಮನ್ ಅಬ್ದುಲ್ಲಾ ಮೋನು ಮೊಯ್ದೀನ್, ಮಹಬಲ ಮರ್ಲಾ ಹಾಗೂ ಸಾನ್ನಿಧ್ಯ ವಸತಿ ಶಾಲೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.